ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಯುವಕ ಹಾಗೂ ಯುವತಿಯರ ತಂಡ ನೀರಿನಲ್ಲಿ ಆಟವಾಡುವಾಗ ದಶಮಿ ಎಂಬ ಯುವತಿಯೊಬ್ಬಳು ನೀರು ಪಾಲಾಗಿದ್ದಾಳೆ. ಮೂವರನ್ನ ಸ್ಥಳೀಯರು ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮೂವರ ಸ್ಥಿತಿಯು ಗಂಭೀರವಾಗಿದೆ. ಇಂದು ಮಲ್ಪೆ ಕಡಲ ತೀರಕ್ಕೆ ಕೊಡಗು ಹಾಗೂ ಮೈಸೂರು ಮೂಲದ ಮೂವರು ಯುವತಿಯರು ಹಾಗೂ ಓರ್ವ ಯುವಕ ಆಗಮಿಸಿದ್ರು. ಮಲ್ಪೆ ಬೀಚ್ನಲ್ಲಿ ನೀರಿನಲ್ಲಿ ಆಟವಾಡ್ತಾ ಇದ್ರು. ಆದರೆ ಸ್ಥಳೀಯರು ನೀರಿಗೆ ಹೋಗದಂತೆ ಎಚ್ಚರಿಕೆಯನ್ನ ನೀಡಿದ್ರು. ಇವರು ಕೇಳದೆ ಹೋದ ಪರಿಣಾಮ ಈ ದುರಂತ ನಡೆದಿದೆ. 4 ಮಂದಿಯ ಪೈಕಿ ದಶಮಿ ಎಂಬಾಕೆ ನಾಪತ್ತೆಯಾಗಿದ್ದು, ಈಕೆಗಾಗಿ ಹುಡುಕಾಟ ನಡೆದಿದೆ. ಉಳಿದವರನ್ನ ಸ್ಥಳೀಯರು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೂವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಲ್ಪೆ ಪೊಲೀಸರು ಘಟನೆ ನಡೆದಂತಹ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ.